ಗ್ರಾಮಸ್ಥರ ಮೇಲೆ ಸೇಡು ತೀರಿಸಿಕೊಳ್ಳಲು ಗ್ರಾಮದ ನೀರಿನ ಟ್ಯಾಂಕಿಗೆ ವಿಷ ಹಾಕಿದ ಘಟನೆ ವಿಜಯನಗರದ ಹರಪನಹಳ್ಳಿ ತಾಲೂಕಿನ ಚಿಗಟೇರಿ ಗ್ರಾಮದಲ್ಲಿ ನಡೆದಿದೆ. ಸಿದ್ದೇಶ ಎಂಬುವರು ನೀರನ್ನ ಬಿಡಲು ಹೋದಾಗ ದುರ್ವಾಸನೆ ಬಂದಿದೆ. ಈ ವೇಳೆ ನೀರಿನ ಟ್ಯಾಂಕ್ ಮುಚ್ಚಳ ತೆಗೆದು ನೋಡಿದಾಗ ಅದರಲ್ಲಿ ಮೆಕ್ಕೆಜೋಳಕ್ಕೆ ಹೊಡೆಯುವ ಕ್ರಿಮಿನಾಶಕದ ಬಾಟಲಿ ಪತ್ತೆಯಾಗಿದೆ. ಕೂಡಲೇ ಗ್ರಾಮಸ್ಥರಲ್ಲಿ ನೀರನ್ನ ಉಪಯೋಗಿಸದಂತೆ ತಿಳಿಸಿದ್ದು ಗ್ರಾಮಸ್ಥರು ನೀರನ್ನ ಚೆಲ್ಲಿದ್ದಾರೆ. ಬಳಿಕ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಹುಚ್ಚಾಪುರದ ಮಂಜುನಾಥನ ಹುಚ್ಚಾಟ ಬಯಲಾಗಿದೆ. ಗ್ರಾಮದಲ್ಲಿ ಹಿಂದೆ ಕಳ್ಳತನದ ಪ್ರಕರಣ ನಡೆದಿದ್ದು ಈ ವೇಳೆ ಮಂಜುನಾಥಿಗೆ ಗ್ರಾಮಸ್ಥರಿಂದ ಅನುಮಾನವಾಗಿತ್ತು. ಹೀಗಾಗಿ ಗ್ರಾಮಸ್ಥರ ಮೇಲೆ ಸೇಡು ತೀರಿಸಿಕೊಳ್ಳಲು ನೀರಿಗೆ ವಿಷ ಹಾಕಿರುವುದಾಗಿ ಬಾಯ್ಬಿಟ್ಟಿದ್ದಾನೆ. ಇದೀಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆತನನ್ನ ಬಂಧಿಸಿದ್ದಾರೆ.